ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಎಂಚೌಲ್ಲಾರು ಪುರ. ಸೊ ನಾನಿವತ್ತು ಅಮ್ಮನಿಗೆ ಒಣಮೀನ್ ಚಟ್ನಿ ಮಾಡ್ಲಿಕ್ಕೆ ಹೇಳಿದ್ದೇನೆ. ಸೊ 2 ದಿನದಲ್ಲಿ ನನಗೂ ಕೂಡ ಹೊರಡಬೇಕು ಇಲ್ಲಿಂದ, ಸೊ ನನಗೆ ತಕೊಂಡು ಹೋಗ್ಲಿಕ್ಕೆ. ಸೊ ಅದಕ್ಕೋಸ್ಕರ ನನಗೆ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಅದರ ರೆಸಿಪಿನ ನಾನು ಶೇರ್ ಮಾಡ್ತೇನೆ. ಅಮ್ಮ ತುಂಬಾನೇ ಚೆನ್ನಾಗಿ ಒಣಮೀನ್ ಚಟ್ನಿ ಮಾಡ್ತಾರೆ. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಓ ಮೀನೊಂದು ಗೋಲೈ ಫಿಶ್. ಇದು ಚಟ್ನಿ ಮಾಡುವಾಗ ತಲೆ ತೆಗಿಲಿಕ್ಕುಂಟಾ? ತಲೆ ತೆಗಿಬೇಕು. ಇಲ್ಲಿ ನೋಡಿ, ಬೆಕ್ಕು ಒದ್ದಾಡ್ತಾ ಉಂಟು. ಅದಕ್ಕೀಗ ನಮ್ಮ ಮನೆ ಬೆಕ್ಕಿಗೆಲ್ಲ ಫುಲ್ ನಾನ್ ವೆಜ್ ಇದು ಅಭ್ಯಾಸ ಆಗಿದೆ. ತೆಗ್ದ ಕೂಡಲೇ ಗೊತ್ತಾಗ್ತದೆ ಅದಕ್ಕೆ. ತುಂಬಾ ಸಣ್ಣ ಸಣ್ಣ ಗೋಲೈ ಫಿಶ್, ಬಟ್ ಇದರ ಚಟ್ನಿ ತುಂಬಾ ಒಳ್ಳೇದಾಗ್ತದೆ. ಹೀಗೆ ದೊಡ್ಡದು ಸಹ ಬರ್ತದೆ. ಫ್ರೈ ಮಲ್ಪೊಡಿ ಏತ್ ಪೋಡ್ ಫ್ರೈ ಮಲ್ಪೊಡು. ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು. ತುಂಬಾ ಫಾಸ್ಟ್ ಇಟ್ಟರೆ ಬೇಗ ಕರಟಿ ಹೋಗ್ತದೆ ಅದು, ಅದರ ಟೇಸ್ಟ್ ಎಲ್ಲ ಹೋಗ್ತದೆ. ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು ಒಣಮೀನಿದ್ದು. ಒಣಮೀನ್ ಫ್ರೈ ಮಾಡುವಾಗ ಫುಲ್ ಎಲ್ಲ ಸುತ್ತಮುತ್ತ ಇದ್ದವರಿಗೆ ಎಲ್ಲ ಪರಿಮಳ ಬರ್ತದೆ. ನೋಡಿ, ಹೀಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತದೆ. ಹಾಗೆ ಬಂದ್ರೆ ಸಾಕು. ಮತ್ತೆ ಫುಲ್ ಇನ್ನು ಜಾಸ್ತಿ ಮಾಡಿದ್ರೆ ಕರಟಿ ಹೋಗ್ತದೆ, ಮತ್ತೆ ಟೇಸ್ಟ್ ಎಲ್ಲ ಹೋಗ್ತದೆ. ಒಣಮೀನ್ ಬಜ್ಜಿ ಮಾಡ್ಲಿಕ್ಕೆ ಒಂದು 12 ರಿಂದ 15 ಕೆಂಪು ಮೆಣಸು ತಕೊಂಡಿದ್ದೇವೆ. ನೋಡಿ, ಇಷ್ಟು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಬೀಜ, ಒಂದು ಸಣ್ಣ ಮುಷ್ಟಿಯಷ್ಟು ಹುಳಿ, ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್, ಮತ್ತೊಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತೆ, ಮತ್ತೆ ಅರ್ಧ ಟೀ ಸ್ಪೂನ್ ಓಮಕಾಳು, ಒಂದು 7-8 ಎಸಳಿನಷ್ಟು ಬೆಳ್ಳುಳ್ಳಿ. ಸಿಪ್ಪೆಯೊಟ್ಟಿಗೆ ಹಾಕಬೇಕು. ಸಿಪ್ಪೆಯೊಟ್ಟಿಗೆ ಹಾಕಿದ್ರೆ ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ. ಸೊ ಇದನ್ನು ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ನೀವು ಹಸಿ ಹಾಕೋದಾದ್ರೆ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿಕೊಂಡು ಹಾಕೊಳ್ಳಿ. ಈಗ ಇದನ್ನು ನಾವು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಫುಲ್ ಫೈನ್ ಪೇಸ್ಟ್ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ಗರಿ ಗರಿ ಇರಬೇಕು. ತೋರಿಸ್ತೇನೆ ನಾನು. ಮೊದಲೆಲ್ಲ ಇದೆಲ್ಲ ಕಲ್ಲಿನಲ್ಲಿ ಎಲ್ಲ ಕುಟ್ಟಿ ಎಲ್ಲ ಪುಡಿ ಮಾಡ್ತಾ ಇದ್ರು, ಬಟ್ ಇವಾಗೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ, ಅಷ್ಟು ಟೈಮ್ ಕೂಡ ಇಲ್ಲ. ಈಗ ಅದಕ್ಕೆ ಮಿಕ್ಸಿಯಲ್ಲಿ ಹಾಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋದು. ಒಣಮೀನನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡಬೇಕು. ಕೆಲವರು ಹಾಗೆ ಹಾಕ್ತಾರೆ, ಬಟ್ ನಾವು ಮನೆಯಲ್ಲಿ ಸ್ವಲ್ಪ ವಾಶ್ ಮಾಡಿ ಹಾಕುದು. ಅದರಲ್ಲಿ ಏನಾದರೂ ಸ್ವಲ್ಪ ಉಪ್ಪಿನಂಶ ಅಥವಾ ಏನಾದರೂ ಇದ್ರೆ ಅದು ಹೋಗ್ತದೆ ನೀರಲ್ಲಿ. ನೋಡಿ, ನಮ್ದು ಪೌಡರ್ ಕೂಡ ಗ್ರೈಂಡ್ ಆಗಿದೆ. ಇಷ್ಟು ಪೌಡರ್ ಆದ್ರೆ ಸಾಕು, ತುಂಬಾ ಫೈನ್ ಪೇಸ್ಟ್ ಮಾಡ್ಬೇಕಂತಿಲ್ಲ. ಈಗ ಇದಕ್ಕೆ ಅದು ತೊಳೆದಿಟ್ಟ ಒಣಮೀನನ್ನ ಹಾಕೊಂಡು ಒಂದು 2 ರೌಂಡ್ ತಿರ್ಸ್ಬೇಕು. ಒಣಮೀನು ಕೂಡ ಅಷ್ಟೇ, ತುಂಬಾ ಪೌಡರ್ ಆಗ್ಲಿಕ್ಕಿಲ್ಲ, ಸ್ವಲ್ಪ ಒಂಚೂರು ಕಟ್ ಆದ್ರೆ ಸಾಕದು, ಅರ್ಧ. ಇದು ಒಣಮೀನನ್ನು ನೀರಲ್ಲಿ ತುಂಬ ಹೊತ್ತು ಇಡಬೇಡಿ, ಅದು ಅಲ್ಲೇ ಸಾಫ್ಟ್ ಆಗಿ ಹೋಗ್ತದೆ. ಫಟಾಫಟ್ ನೀರಲ್ಲಿ ತೊಳೆದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದು ನೀವು ಚಟ್ನಿ ಮಾಡಿದ ದಿನವೇ ತಿನ್ನುವುದಾದ್ರೆ ಈ ತರ ಫ್ರೈ ಮಾಡ್ಬೇಕಂತ ಅಗತ್ಯ ಇಲ್ಲ. ತೆಂಗಿನಕಾಯಿಯನ್ನು ನೀವು ಸ್ವಲ್ಪ ದಿನ ಇಡುದಾದ್ರೆ ಈ ತರ ಫ್ರೈ ಮಾಡ್ಕೊಳ್ಬೇಕು. ಆಗ ತೆಂಗಿನಕಾಯಿಯಲ್ಲಿದ್ದ ನೀರಿನ ಅಂಶ ಎಲ್ಲ ಹೋಗ್ತದೆ, ಮತ್ತೆ ಅದನ್ನು ತುಂಬಾ ದಿನ ಇಡ್ಬೋದು. ಇಲ್ದಿದ್ರೆ ಅದು ಬೇಗ ಹಾಳಾಗ್ತದೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ಗೊತ್ತಾಗ್ತದೆ, ಸ್ವಲ್ಪ ಡ್ರೈ ಆಗ್ತದೆ ಅದು. ಆಗ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದೀಗ ನಾವು ಹುರ್ಕೊಂಡ ತೆಂಗಿನಕಾಯಿಗೆ ಮೊದಲು ನಾವು ಒಣಮೀನ್ ಮತ್ತೆ ಪೌಡರ್ ಅನ್ನು ಮಿಕ್ಸ್ ಮಾಡಿದ್ವಲ್ಲ, ಅದನ್ನ ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಸಿಂಪಲ್ ಆಗಿ, ಎಷ್ಟು ಈಸಿ ಅಲ್ವಾ ಇದು ಚಟ್ನಿ ಮಾಡೋದಕ್ಕೆ, ತುಂಬಾ ಬೇಗ ಆಗ್ತದೆ. ಇದನ್ನು ನಾವು ಒಂದೂವರೆ ತಿಂಗಳು ಹೀಗೆ ಫ್ರಿಜ್ ಅಲ್ಲಿ ಇಟ್ಟು ಯೂಸ್ ಮಾಡಬಹುದು, ಏನಾಗುದಿಲ್ಲ. ತುಂಬಾ ಡ್ರೈ ಇರ್ತದಲ್ಲ, ಇದಕ್ಕೆ ಕಡಿಯುವಾಗೆಲ್ಲ ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ. ಇದು ಒಣಮೀನ್ ಚಟ್ನಿಗೆ ಉಪ್ಪು ಹಾಕ್ಲಿಕ್ಕಿಲ್ಲ, ಉಪ್ಪು ಆಲ್ರೆಡಿ ಮೀನಲ್ಲಿ ಇರ್ತದೆ, ಮತ್ತೆ ಅದು ಉಪ್ಪು ಹಾಕಿದ್ರೆ ಹೆಚ್ಚಾಗ್ತದೆ ತುಂಬಾ. ಅದಕ್ಕೆ ಒಣಮೀನ್ ಚಟ್ನಿ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಉಂಟಂತ. ತುಂಬಾ ಒಳ್ಳೇದಾಗಿದೆ. ಖಾರ ಖಾರ ಆಗಿ ಮಳೆ ಬರುವಾಗ ಗಂಜಿಯೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್. ನೀವು ಸಹ ಟ್ರೈ ಮಾಡಿ. ತುಂಬಾ ಜನ ಬೇರೆ ಬೇರೆ ಟೈಪ್ ಅಲ್ಲಿ ಒಣಮೀನ್ ಚಟ್ನಿ ಮಾಡ್ತಾರೆ. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಈ ತರ ತುಂಬಾ ಒಳ್ಳೇದಾಗ್ತದೆ. ಒಂದು ಓ ಮೀನ್, ಒಂದು ರಾಣಿ ಮೀನ್, ನಾಣಿ ಮೀನ್ ತುಳುಡ್ದಾದ ಅನ್ಪೀನ್.
ಪಿಡೇಡ್ ಬರೋ ಮಸ್ತ್ ಕಾಸ್ಟ್ಲಿ ಅದೊಂದು. ಮುಲ್ಪ ಪೂರ ತಿಕ್ಕುಜನ್ ಪಿದೈ ಬೋಪುನ್ ಪೂರ ಊರುಡ್ ಪೂರ ತಿಕ್ಕುಜನ್ ಪೋಪಿನ ಪೂರ ಪಿದೈ ಒಂದಾವದ ಫ್ರೈ ರಸನ ಒಂದು ಫ್ರೈ ರಸ ಲಾಯ್ಕ ಪೂಜೆ ಈ ಬೈದ ರಸಕ್ಲ ಲಾಯ್ಕ ಹಾಕೊಂಡು ಒಂದಂತ ಸ್ವೀಟ್ ಅದ ಮೀನು ಅಂತ ಮೀನ್ ಸ್ವೀಟ್ ಸ್ವೀಟ್ ಎಲ್ಲ ಪುಚ್ಚ ಅಡಿ ಮೇಲೆ ಅವನೊಂದು ಮೀನಕ್ಕೆ ಸ್ವಲ್ಪ ಆದದ್ದು ಗಂಜಿಲ ಫ್ರೈಲ ಮಲ್ಪೋಡು ವರ್ಷವನ್ನ ಬಾರ್ ಲಾಯ್ಕಪ್ಪ ಉಂಡ್ರಿ ಅಮ್ಮ ಮೀನ್ ಮಲ್ಪರಿಯರ್ ಕಲ್ಪದೀನಿ ಮೀನ್ ಮಲ್ಪೇರಿ ಫಸ್ಟ್ ಡೇ ಇಂಟ್ರೆಸ್ಟ್ ಅಂತಾರೆ ತಿನ್ನಿರ್ದೆ ಇಂಕ್ ಇಂಟ್ರೆಸ್ಟ್ ಯಾನೆ ಕಲ್ದಿ ಮೀನ್ ಮಲ್ಪೇರಿ ಎನ್ನಲಕ್ಕದೆ ತುವೇರೆಲ್ಲ ಪೊರ್ಲಾತ ಒಂದು ಮೀನು ಕಲರ್ ಲಾಯ್ಕ್ ಪಿಂಕ್ ಎಲ್ಲೋ ಪೂರ ಅಂದ್ರೆ ಲಾಸ್ಟ್ ಗಿಂತ ನಿಮ್ಗೆ 45 ದಿನ ಈ ಬರ್ತಾನೆ ಬೀಸಿ ಮಗಲೇ ಓಕೆ ನಿಕ್ಕೆಲ್ಲ ಇಷ್ಟದ ರಾಣಿ ಮೀನು ಬಂಡ ಇಕ್ಕೆ ಪತ್ತಾಯ್ತು ದೀಸಿ ಅದೊಂದು ಆ ಪಕ್ಕದ ಒಂಜಿ ತಿಂದು ಕೂಡ ಒಂದು ಬರ್ತದೆ ಪುಚ್ಚರಿಗೆ ಮತ್ತ ಒಂದು ಜಪ್ಪುಜಿ ಮೀನ್ ದಾನ್ ಅಂದ್ರೆ ಮೀನು ನನ್ನ ಗಾಲು ಬೋಡು ತಗೊಳ್ತ ಮೀನು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.